ಡ್ಯಾಮ್ ಆಗಿ ಒಂದು 12 ವರ್ಷ ಆಯಿತು, 13 ವರ್ಷ ಆಯಿತು. ಅದರ ನಂತರ ಪ್ರತಿ ವರ್ಷ ಇಂಥದ್ದೇ ಸಮಸ್ಯೆ. ಯಾಕೆಂದರೆ ಅಲ್ಲಿ ಮರವ ಡ್ಯಾಮಲ್ಲಿ ಅದು ಕಿಂಡಿ ಅಣೆಕಟ್ಟು ಅಂತ ಕಟ್ಟಿದ್ದು, ಅದರಲ್ಲಿ ಮಳೆಗಾಲ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಅದು 3 ಫೀಟದ್ದು ಕಿಂಡಿ, 3 ಫೀಟ್ ಪಿಲ್ಲರು, 8 ಫೀಟ್ ಬೆಡ್ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಮಳೆಗಾಲ ನೀರು ಸರಿಯಾಗಿ ಹರಿದು ಹೋದ ಕಾರಣ ಇಂಥ ಪರಿಸ್ಥಿತಿ. ಯಾಕೆಂದರೆ ಪ್ರತಿ ವರ್ಷ ಒಂದು ಮಳೆ ಬಂದರೆ ಸಾಕು ನೆರೆ ಬರೋದು. 3-4 ತಿಂಗಳು ನಮಗೆ ಸತತವಾಗಿ ಇಂಥದ್ದೇ ಪರಿಸ್ಥಿತಿ. ವರ್ಷವೂ ನಾವು ಎಲ್ಲ ಇಲಾಖೆಯವರು ಪಾಲ್ಗೊಂಡು ರೈತ ಹಿತರಕ್ಷಣಾ ವೇದಿಕೆಯಿಂದ ಅರ್ಜಿ ಎಲ್ಲ ಕೊಟ್ಟು ಎಲ್ಲ ಹೇಳಿದ್ದೇವೆ. ಹೋದ ಸಲ ಸಿ ಉಸ್ತುವಾರಿ ಸಚಿವರು ಎಲ್ಲ ಬಂದು ಭರವಸೆ ಕೊಟ್ಟಿದ್ದಾರೆ, ಮುಂದಿನ ಸಲ ಹಾಗೆ ನಾವು ಎಮರ್ಜೆನ್ಸಿ ಗೇಟ್ ಎಲ್ಲ ಅಳವಡಿಸಿ ಅಂತ ಹೇಳಿದ್ದಾರೆ. ಇಷ್ಟರ ತನಕ ಆಗಲಿಲ್ಲ. ಮುಂದಿನ ದಿನಗಳಲ್ಲೆಲ್ಲ ಅದು ನಮ್ಮಂಥ ಇಂಥ ಪರಿಸ್ಥಿತಿ ಆಗದಾಗೆ ನೋಡ್ಕೊಳ್ಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಮತ್ತು ಹಿರಿಯರಿಗೆ ಏನಾದರೂ ವಯಸ್ಸಾದವರಿಗೆ ಹುಷಾರಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಮಗೆ ಎಲ್ಲ ನಮ್ಮ ಕೃಷಿಗಳು ಭತ್ತ, ಅಡಿಕೆ, ತೆಂಗು ಎಲ್ಲ ನಾಶ ಆಗ್ತಾ ಉಂಟು ಪ್ರತಿ ವರ್ಷ. ಅಂಥದ್ದು ನಾವು ರೈತರು ಬದುಕೊಟ್ಟುಕೊಳ್ಳೋದು ಹೇಗೆ? ಹೋದ ಸಲ ಮನೆಗಳಿಗೆಲ್ಲ ನೀರು ಹೋಗಿ ಎಲ್ಲ ಫರ್ನಿಚರ್ ಎಲ್ಲ ಹಾಳಾಗಿದೆ, ಮತ್ತು ದನಕರುಗಳೆಲ್ಲ ಅಟ್ಟಿಗೆ ನೀರು ಹೋಗಿ ಅದೆಲ್ಲ ಸಮಸ್ಯೆ ಆಗಿದೆ. ವರ್ಷವೂ ಅಂಥದ್ದೇ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಸಲ ಮಾಡಲಿಲ್ಲ, ಬರುವ ಸಲ ಆದರೂ ಅದಕ್ಕೊಂದು ಎಮರ್ಜೆನ್ಸಿ ಹೈಡ್ರೋಲಿಕ್ ಗೇಟ್ ಎಲ್ಲ ಮಾಡಿ ಮಳೆಗಾಲ ನೀರು ಸರಿಯಾಗಿ ಹರಿದು ಹೋಗುವಂಥ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತಗಳು ಅಧಿಕಾರಿಗಳು ಎಲ್ಲ ಸೇರಿ ಮಾಡಬೇಕಂತ ನನ್ನ ವಿನಂತಿ. ಅಲ್ಲಿ 35 ಮನೆಗಳು ಉಂಟು. 35 ಮನೆಗಳಲ್ಲಿ ಎಲ್ಲ ಹಿರಿಯರು, ಮಕ್ಕಳು ಎಲ್ಲ ಇದ್ದಾರೆ, ಕೆಲಸಕ್ಕೆ ಹೋಗುವವರು ಇದ್ದಾರೆ. ಎಲ್ಲ ದೋಣಿಯಲ್ಲೇ ಹೋಗಬೇಕು. ಹೇಗೆ ಹೋಗೋದು? ಇಂಥ ಪರಿಸ್ಥಿತಿ ಆದರೆ ಹೇಗೆ ಜೀವನ ತೆಗೆಯೋದು ನಾವು? ಕೃಷಿಯೆಲ್ಲ ಇಷ್ಟು ಹಾಳಾಗ್ತಾ ಉಂಟು. ಒಂದು ಗ್ರಾಮಕ್ಕೆಂದಲ್ಲ, ಅದ್ದೆಪಾಡಿ ಒಂದಕ್ಕೆಲ್ಲ, ಅದ್ದೆಪಾಡಿ ಕಂದವರ, ಕೊಳಂಬೆ, ಅಡ್ಡೂರು, ಪೊಲಲಿ, ಮೂಡ್ಶೆಡ್ಡೆ, ಪಡಿಶೆಡ್ಡೆ, ಉಳೆಬೆಟ್ಟು ಎಲ್ಲ ಮಳಲಿ ತನಕ ಎಲ್ಲ ಮುಳುಗಡೆ ಆಗ್ತಾ ಉಂಟು. ಎಷ್ಟು ಗ್ರಾಮಗಳ ಕೃಷಿ ಮುಳುಗಡೆ ಆಗ್ತಾ ಉಂಟು. ಇಷ್ಟೆಲ್ಲ ಆಗುವಾಗ ಅವರಿಗೊಂದು ಇದಕ್ಕೊಂದು ಸರಿ ಅಂತ ವ್ಯವಸ್ಥೆ ಮಾಡಿದರೆ ಒಳ್ಳೆಯದಂತ ನಾನು ಕೇಳ್ಕೊಳ್ಳೋದು ಅಷ್ಟೇ.